ಸುರತ್ಕಲ್ನ ಗುಡ್ಡೆಕೊಪ್ಲದ ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರಗೊಂಡಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೊಬ್ಬರಿಯ ಮತ್ತು ಬೊಬ್ಬರಿಯ ಬಂಟ ದೈವಗಳ ನೇಮೋತ್ಸವವು ಅದ್ಧೂರಿಯಿಂದ ನಡೆಯಿತು. ಕಳೆದ 5-6 ದಿನಗಳಿಂದ ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ತಡಂಬೈಲ್ ಶ್ರೀರಾಮಮಯ್ಯಪುರ ನೇತೃತ್ವದಲ್ಲಿ ನಡೆಯಿತು. ಫೆಬ್ರವರಿ 13ರ ರಾತ್ರಿ ಬೊಬ್ಬರಿಯ ಮತ್ತು ಬೊಬ್ಬರಿಯ ಬಂಟ ದೈವಗಳ ನೇಮೋತ್ಸವ ನಡೆಯಿತು. ಈ ಸಂದರ್ಭ ಸಹಸ್ರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು, ಗುಡ್ಡೆಕೊಪ್ಲ ಮುಖವೀರ ಸಂಘದ ಅಧ್ಯಕ್ಷರಾದ ಕೇಶವ್ ಕುಂದರ್, ಗುಡ್ಡೆಕೊಪ್ಲ ಮುಖವೀರ ಸಂಘದ ಅಧ್ಯಕ್ಷರಾದ ನರೇಂದ್ರ ಕರ್ಕೇರ, ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಅಧ್ಯಕ್ಷರಾದ ಉದಯ ಸಾಮೀನ್, ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮುಂಬೈ ಇದರ ಅಧ್ಯಕ್ಷರಾದ ಹರೀಶಿಯನ್, ಗುಡ್ಡೆಕೊಪ್ಲ ಮುಖವೀರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಪ್ರಭಿತಾ ಪಿ ಸಾಲ್ಯಾನ್ ಹಾಗೂ ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.